ಚಂಡಮುಂಡರ ರುಂಡವನ್ನೇ ಚೆಂಡಾಡಿದರೆ ಸೊಕ್ಕಿದ ತರುಣೆ ಸೊಕ್ಕಡು ಇರಿಸಕ್ಕಾಗಿ ಮಣಿಮಯ ರಥವನ್ನು ಏರಿಕೊಂಡು ನಾನೇ ಹೋಗುತ್ತೇನೆ. ರಣಘೋಷ ಕೇಳಿಸ್ತದೆ. ಎಲ್ಲಿ ನೋಡಿದರಲ್ಲಿ ರಾಕ್ಷಸರ ಸೇನೆ ಆಯುಧ ಪಾಣಿಗಳಾಗಿ ಸಿದ್ಧರಾಗಿದ್ದಾರೆ. ನಿಜ. ಮಣಿರಥವನ್ನೇರಿ ಹೊರಟೆಯಲ್ಲ ಎಲ್ಲ ಕಡೆಗೆ ನಾಳಿಸಯ್ಯ. ನಮ್ಮದೇ ಆದಂತಹ ಕದಂಬವನದಲ್ಲಿ ಸುಂದರಿಯಾದ ತರುಣಿಯವರಲ್ಲಿರುವ ವಿಚಾರವನ್ನು ಕೇಳಿದ್ರಿದವ ನಾನಾಗಿದ್ದೆ. ಅಪ್ರತಿಮ ಸೌಂದರ್ಯವತಿಯಾದಂತಹ ಆಕೆಯನ್ನು ವರಿಸುವ ಉದ್ದೇಶವನ್ನಿರಿಸಿ ಸಂಧಾನಕ್ಕಾಗಿ ಮಂತ್ರಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಏನಾಯ್ತು? ಸಂಧಾನವನ್ನೇ ಮುರಿದು ಸಂಗ್ರಾಮವನ್ನು ಬಯಸಿದಳು. ಸಮರಾಪೇಕ್ಷೆ ಉಳ್ಳ ಹೆಣ್ಣು, ನೀನೇ ನಿರ್ಣಯಕ ಬಂದೆ. ಆಕೆಯನ್ನು ಎಳೆತರುವ ಉದ್ದೇಶದಿಂದ ದುರಧೀರನಾದಂತಹ ಧೂಮ್ರಾಕ್ಷರನ್ನು ಕಳುಹಿಸಿಕೊಟ್ಟೆ. ತಂದೇನೆ ಹೂಂಕಾರ ಮಾತ್ರದಿಂದ ಧೂಮ್ರಾಕ್ಷರನ್ನೇ ಸುಟ್ಟು ಬಿಟ್ಟಳು. ಶಿವನೇ ಮತ್ತೇನಾಯ್ತು? ಆಕೆಯನ್ನು ಕರೆತರುತ್ತೇವೆಂಬುದಾಗಿ ಹೋದವರು ಗಂಡುಗಳಿಗಳಾದಂತಹ ಚಂಡಮುಂಡರು. ಅಂದರೆ ಪ್ರಭು ಭದ್ರಕಾಳಿಯಾಗಿ ಚಂಡಮುಂಡರ ರುಂಡವನ್ನೇ ಚೆಂಡಾಡಿ ಮತ್ತೆ ನಿನಗೆ ಯಾವ ಕಡೆಗೆ ಹೊರಟೆ? ಅಂತಹ ತರುಣಿಯ ಅದಟನ್ನು ಅಳಿಸಿ ಆಕೆಯನ್ನು ವರಿಸಲೇಬೇಕೆಂಬ ಉದ್ದೇಶದಿಂದ ಆಯುಧ ಹಿಡಿದು ನಾನೇ ಪ್ರಭು, ನಿನ್ನ ಹಠ ಸ್ವಭಾವ ನಮಗೆ ಅಪರಿಚಿತವಾದದ್ದೇನು ಅಲ್ಲ. ಹಾಗೆಂದು ಹಿಡಿದ ಹಠವನ್ನು ಸಾಧಿಸುವಲ್ಲಿ ಒದಗಿದ ನಷ್ಟವನ್ನು ಲೆಕ್ಕಿಸದೆ ಮುಂದುವರಿಯುವ ನಿನ್ನ ಪ್ರವೃತ್ತಿಯೇ ನಮ್ಮ ಈ ಸೋಲಿಗೆ ಕಾರಣವಾಗಿ ಪರಿಣಮಿಸಿತು ಅಂತ ಅನ್ನಿಸುವುದಕ್ಕೆ ತೊಡಗಿದೆ. ಆಡುವುದನ್ನು ಅವಕಾಶ
ರಣಭೀಕರತೆಯನ್ನು ಪ್ರದರ್ಶಿಸಿ ಆವೇಶಪೂರ್ಣನಾಗಿ ಆಯುಧ ಪಾಣಿಯಾದೆ ಅಂತಾದರೆ ಎದುರಿನವನ ಸರ್ವನಾಶ ಆಗಿ ಹೋಗುತ್ತದೆ. ಇದು ನೀ ತನಕ ಸಾಧಿಸಿದ ಹೆಗ್ಗಳಿಕೆ. 14 ಲೋಕಗಳ ಪ್ರಭು ವರ್ತಮಾನ ಕಾಲದಲ್ಲಿ ಶುಂಭದ ಏನು ಸದರವೇ ಸುಲಭವೇ. ಕನಸು ಕಾಣುವುದಕ್ಕೂ ಹೆದರಿಕೆ ಆಗಬೇಕು ಮಿಕ್ಕುಳಿದವರಿಗೆ. ಊರ್ಜಿತ ಸತ್ವದಿಂದ ಬಹುದೀರ್ಘ ಕಾಲ 14 ಲೋಕಗಳ ವಿಭುವಾಗಿ ನೀನು ಸ್ಥಾಪಿತನಾದ ಪ್ರಭು. ಕೇವಲ 14 ಲೋಕದ ಮಧ್ಯದಲ್ಲಿ ಆಲೋಚಿಸಿ ಅಳತೆ ಮಾಡಿದೆ. ಅಂಗೈಯಗಲದ ವಿಸ್ತಾರ ನಮ್ಮ ಶೋಣಿತಾನಗರ. ಆದರೆ ಜಗದ್ವಿಖ್ಯಾತವನ್ನು ಇದು ಹೊಂದುವಂತೆ ನೀ ತನಕ ಇದನ್ನು ಪಾಲಿಸಿದವು. 14 ಲೋಕಗಳ ಕೇಂದ್ರ ಸ್ಥಾನ ಯಾವುದು? ವರ್ತಮಾನ ಕಾಲಕ್ಕೆ ಕೇಳಿದ್ರೆ ನಮ್ಮ ಶೋಣಿತಾನಗರ. ಏನು ವೈಭವ! ದೇವತೆಗಳ ಪಂಕ್ತಿಯಲ್ಲಿ ಕುಳಿತು ಹವಿರ್ಭೋಜನ ಮಾಡಿದ. ನಿನಗೆ ಉಡುವುದಕ್ಕೆ ದಿವ್ಯವಾದಂತಹ ವಸನವನ್ನು ಅಗ್ನಿದೇವ ತಂದಿತ್ತು. ಕುಬೇರನ ಭಂಡಾಗಾರ ನಿನಗೆ ಶರಣಾಯಿತು. ಮೃತ್ಯು ದೇವತೆಯ ಅಧಿಕಾರವನ್ನು ಕೈವಶ ಮಾಡಿಕೊಂಡ. ಒಂದೇ ಎರಡು ಒಬ್ಬ ಸಾಮರ್ಥ್ಯವಂತನಾದವ ಈ ಪ್ರಪಂಚದಲ್ಲಿ ಅದ್ವಿತೀಯವಾದದ್ದನ್ನು ಸಾಧಿಸುವುದಕ್ಕೆ ಒಮ್ಮೆಗೆ ಸಾಧ್ಯವಾಗುತ್ತದೆ. ಆದರೆ ಬಹುದೀರ್ಘ ಕಾಲ ಅದನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಾಗುವುದಿಲ್ಲ? ತಾನು ಪಕ್ಕನೆ ಭ್ರಮೆಗೆ ಒಳಗಾಗುವುದರಿಂದ. ಯಾವನು ವಿವೇಕವನ್ನು ಸದಾಕಾಲ ಜಾಗೃತ ಸ್ಥಿತಿಯಲ್ಲಿ ಉಳಿಸಿಕೊಳ್ಳಬಲ್ಲನು ಅವನಿಂದ ಮಾತ್ರ ಬಹುಕಾಲ ಈ ಪ್ರಪಂಚದಲ್ಲಿ ಊರ್ಜಿತ ಸತ್ವನಾಗಿ ಉಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಲೋಕದಲ್ಲಿ ಅನೇಕರ ವಿರೋಧವನ್ನು ಕಟ್ಟಿಕೊಂಡೆ. ಆದ್ದರಿಂದಲೇ ನಮ್ಮ ಕಾಲು ಹಿಡಿದು ಎಳೆಯುವುದಕ್ಕೆ ಎಲ್ಲಿ ಸಂದರ್ಭ ಸಿಗ್ತದೆ ಅಂತ ಅವರು ಕಾಯ್ತಾ ಇರ್ತಾರೆ. ಮೈಯೆಲ್ಲ ಕಣ್ಣಾಗಿ ವಿವೇಕವನ್ನು ಸದಾಕಾಲ ವಿನಿಯೋಗಿಸಿ ಎಚ್ಚರದಿಂದಲೂ ಒಂದೊಂದು ಹೆಜ್ಜೆಯನ್ನು ಮುಂದಿರಿಸದೆ ಹೋದರೆ ನಮ್ಮ ಪತನ, ನಮ್ಮ ಅವನತಿ ಶತಸಿದ್ಧ. ಇದನ್ನು ನೀನು ಅರಿಯದೇ ಇದ್ದವನಲ್ಲ. ಸಾವಿರಾರು ವರ್ಷಗಳ ಕಾಲ 14 ಲೋಕಗಳ ವಿಭುವಾದರೂ ನಿನ್ನನ್ನು ಅಲುಗಾಡಿಸುವುದಕ್ಕೊಬ್ಬನಿಂದಲೂ ಸಾಧ್ಯ ಆಗಲಿಲ್ಲ. ಪ್ರಪಂಚದಲ್ಲಿರುವವರೆಲ್ಲ ದುರ್ಬಲರು ಅಂತ ಅದರ ಅರ್ಥ ಅಲ್ಲ. ನಿನ್ನ ಪ್ರಾಬಲ್ಯ, ನಿನ್ನಲ್ಲಿದ್ದ ವಿವೇಕ, ಕಾರ್ಯಕಾರಿಗಳ ವಿವೇಚನೆ, ಸಾಧುತ್ವ ಅಸಾಧುತ್ವದ ತರ್ಕ, ಬೇಕಾದದ್ದನ್ನು ಕೈಗೊಳ್ಳಬಲ್ಲಂತಹ ಮತಿ. ಆದ್ದರಿಂದ ಇಷ್ಟರ ತನಕ ಊರ್ಜಿತನಾಗಿ ಉಳಿಯುವುದಕ್ಕೆ ಸಾಧ್ಯವಾಗಿದೆ. ಇದೇನು ಪ್ರಭು, ತೀರ ಒಂದು ಬಾಲಿಶವಾದ ಹೇಳಿಕೆಯನ್ನು ಮುಂದಿಡ್ತಾ ಇದ್ದೆ. ಚಂಡಮುಂಡರು ಬಂದು ಹೇಳಿದ್ರು, ಒಬ್ಬಳು ಹುಡುಗಿಯ ಸುದ್ದಿ ಸಿಕ್ಕಿತು, ಮದುವೆ ಆಗುವ ಮನಸ್ಸು ಮಾಡಿದ್ದೇನೆ. ಏನು ಪ್ರಭು ಇದು? ಪರನಾರಿಯರ ಕುರಿತಾಗಿ ತಾತ್ಸಾರ ಭಾವದಿಂದ ನೀನಿಷ್ಟರ ತನಕ ವ್ಯವಹರಿಸಿದ್ದೀಯೇ ನಿನ್ನ ಬದುಕಿನಲ್ಲಿ? ಇಲ್ಲ. ಲೋಕದಲ್ಲಿ ಸಜ್ಜನರನ್ನು ಪಡೆದಿದ್ದೇವೆ, ಅನ್ಯರ ಸಂಪತ್ತನ್ನು ನಾವು ಸ್ವಾಧೀನ ಮಾಡಿಕೊಂಡಿದ್ದೇವೆ, ಅನ್ಯ ಲೋಕಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿದ್ದೇವೆ. ಆದರೆ ಇಷ್ಟರ ತನಕ ಪರನಾರಿಯರ ಕುರಿತಾಗಿ ತಪ್ಪು ದೃಷ್ಟಿಯನ್ನು ನೀನು ಬೀರಲೇ ಇಲ್ಲ. ಊರ್ಜಿತವಾದಂತಹ ಸತ್ವವನ್ನು ಉಳಿಸಿಕೊಂಡ, ದೃಢವಾದ ವ್ರತವನ್ನು ಕೈಗೊಂಡ ಒಬ್ಬ ಬ್ರಹ್ಮಚಾರಿಯಂತೆಯೇ ನೀನು ಈ ತನಕ ಬದುಕು ಸಾಗಿಸಿದ. ಅಂತಮ ಇಂದಿನ ದಿನ ಒಬ್ಬಳಾಕೆ ನೀನು ಕಣ್ಣಿನಿಂದ ಕಾಣದೇ ಇದ್ದ ಹೆಣ್ಣಿನ ಕುರಿತಾಗಿ ತೀವ್ರವಾದಂತಹ ಆಸಕ್ತಿಯನ್ನು ತಳೆದು ಆಕೆಯನ್ನು ಕೈ ಹಿಡಿದೇ ಸಿದ್ಧ ಅನ್ನುವಂತಹ ಹಠಕ್ಕೆ ಮುಂದಾಗುತ್ತೆ ಅಂತಾದ್ರೆ ಇದಕ್ಕೆ ಏನರ್ಥ ಪ್ರಭು? ಮನ್ಮಥನ ಶರಕ್ಕೆ ತನ್ನನ್ನು ತಾನು ಮಾರಬಲ್ಲ ಒಬ್ಬಾತ ದುರ್ಬಲನಾದ ಮಾನವ ಕೈಗೊಳ್ಳಬಹುದಾದ ತೀರ್ಮಾನ ಇದೆ. ನಿನ್ನಂತವ ಸಾವಿರಾರು ವರ್ಷಗಳ ಕಾಲ ಅಯ್ಯನಾದ ಕಶ್ಯಪ ಬ್ರಹ್ಮರಂತೆ ದೃಢವಾದಂತಹ ವ್ರತವನ್ನು ಕೈಗೊಂಡು ಪರಮೇಶ್ವರನು ತಪಸ್ಸಿನಿಂದ ಮೆಚ್ಚಿಸುವಲ್ಲಿ ನಿನ್ನ ದೇಹವನ್ನು ತಪಸ್ಸಿನಿಂದ ದಂಡಿಸಿದ ಮಹಾನುಭಾವ. ಒಬ್ಬಳಾಕೆ ಹೆಣ್ಣಿನ ಕುರಿತಾಗಿ ಶಾಸ್ತ್ರೆಯನ್ನು ತಳೆಯಿತಾದ್ರೆ ಇದಕ್ಕೆ ಭ್ರಮೆ ಅಂತಲ್ಲದೆ ಬೇರೆ ಏನಾದ್ರೂ ಒಂದು ಹೆಸರುಂಟು ಪ್ರಭು? ರಕ್ತ ಬೀಜ ಏನೇ ಆದರೂ ಅಲ್ಲಿರೋದು ಓರ್ವಾಕೆ ತರುಣಿ ಅಲ್ವೇ? ತರುಣಿ ಅಲ್ಲ ಪ್ರಭು,
ನನ್ನಲ್ಲಿರುವಂತಹ ಹೆಣ್ಣನ್ನು ನೀನು ತಿಳಿದುಕೊಂಡಂತಹ ಪರಿ ಹೇಗೆ? ಇದೇ ಪ್ರಧಾನವಾಗುತ್ತದೆ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ತೆರೆದುಕೊಂಡಂತಹ ಪ್ರಕೃತಿಯಲ್ಲಿ ಒಬ್ಬೊಬ್ಬನಿಗೂ ಒಂದೊಂದು ವಸ್ತು ಭಿನ್ನ ಭಿನ್ನವಾಗಿ ಕಾಣಿಸ್ತದೆ. ಆದ್ದರಿಂದಲೇ ಲೋಕೋ ಭಿನ್ನ ರುಚಿ ಅಥವಾ ದೃಷ್ಟಿಯಂತೆಯೇ ಈ ಪ್ರಪಂಚದ ಸೃಷ್ಟಿ. ಒಬ್ಬೊಬ್ಬನ ಬುದ್ಧಿಯ ಮಟ್ಟಕ್ಕನುಗುಣವಾಗಿ ನಮ್ಮ ಮುಂಭಾಗದಲ್ಲಿರುವಂತಹ ವಸ್ತುವಾಗಲಿ ನಮ್ಮ ಮುಂಭಾಗಕ್ಕೆ ಬಂದಂತಹ ವ್ಯಕ್ತಿಯಾಗಲಿ ನಮಗೆ ಅರ್ಥ ಆಗುತ್ತಾನೆ ಹೊರತು ಎಲ್ಲರಿಗೂ ಒಂದೇ ವಿಧವಾಗಿ ಅಲ್ಲ. ಚಂಡಮುಂಡರು ಅವರ ಮತಿಯ ಮಿತಿಯೇನು ಅದಕ್ಕನುಗುಣವಾಗಿ ಕದಂಬ ಮನದಲ್ಲಿರುವಂತಹ ಹೆಣ್ಣನ್ನು ತರ್ಕಿಸಿದು. ಅದೇ ನಿಜವಾಗಬೇಕೆಂದೇನು ಇಲ್ಲವಲ್ಲ. ಯಾಕೆಂದ್ರೆ ಒಬ್ಬೊಬ್ಬರಿಗೂ ಭಿನ್ನ ಭಿನ್ನವಾಗಿ ಕಾಣಿಸಿದ್ದಾಳೆ ಅನ್ನುವುದಕ್ಕೆ ನಮ್ಮಲ್ಲೇ ಉದಾಹರಣೆ ಇದೆಯಲ್ಲ. ಸಂಧಾನಕ್ಕಾಗಿ ಕಳುಹಿಸಿದೆ ಸುಗ್ರೀವನನ್ನು. ಅವಿವೇಕಿ ಅಲ್ಲಲ್ಲ, ಬುದ್ಧಿಗೇಡಿ ಅಲ್ಲಲ್ಲ, ಸರಿಯಾದ ವಿವೇಕವನ್ನು ವಿನಿಯೋಗಿಸಿ ವಸ್ತು ವಿಷಯವನ್ನು ವಿಮರ್ಶಿಸಿ ವಿವೇಕದಿಂದ ತರ್ಕಿಸಿ ವಿಚಾರಪೂರ್ಣವಾದ ನಿರ್ಣಯವನ್ನು ಕೈಗೊಳ್ಳಬಲ್ಲ ಮೇಧಾವಿ. ಈ ಕಾರಣಕ್ಕಾಗಿಯಲ್ಲೂ ನೀನು ಕಳುಹಿಸಿದ್ದು. ನಿಜ ಅಲ್ಲದೇ ಇದ್ರೆ ಕದಂಬವನಕ್ಕೆ ಹೋಗಿ ಹುಡುಕಿ ಕರ್ಕೊಂಡು ಬರ್ಲಿಕ್ಕೆ ಆ ಮುದುಕಾಗಬೇಕು. ಬೇರೆ ಜನ ಇರ್ಲಿಲ್ಲ ಯುವಕರು, ಅವನನ್ನೇ ಯಾಕೆ ಕಳುಹಿಸಿ? ಅಷ್ಟು ವಿವೇಕಿ. ತನ್ನ ವಿವೇಕಪೂರ್ಣವಾದಂತಹ ದೃಷ್ಟಿಯಿಂದ ಆ ಹೆಣ್ಣಿನ ಯಥಾರ್ಥವನ್ನು ಅರ್ಥ ಮಾಡಿಕೊಂಡು ಬಂದು ನಿನ್ನಲ್ಲಿ ಹೇಳಿದ. ಏನ್ ಹೇಳಿದ? ಸಾಮಾನ್ಯ ಹೆಣ್ಣಲ್ಲ ಪ್ರಭು, ದಾನವ ಕುಲಕ್ಕೆ ಮೃತ್ಯು ಸ್ವರೂಪಳಾಗಿ ನಮ್ಮ ವಂಶವನ್ನು ನಾಶ ಮಾಡುವುದಕ್ಕೆ ಹೆಮ್ಮಾರಿಯಾಗಿ ಒದಗಿ ಬಂದಿದ್ದಾಳೆ. ವಿವೇಕದ ಕಣ್ಣಿನಿಂದಲ್ವೇ ಕಂಡದ್ದು. ಮದುವೆಯಾಗಿ ಸಂಸಾರವನ್ನು ಉತ್ತರಾತ್ತರಕ್ಕೆ ಬೆಳೆಸುವುದಕ್ಕೆ ಅನುಕೂಲಳಾದ ಹೆಣ್ಣೆಂದು ಚಂಡಮುಂಡರು ತರ್ಕಿಸಿದರು. ಮದುವೆಯಾಗಿ ಸಂಸಾರವನ್ನು ಉತ್ತರೋತ್ತರಕ್ಕೆ ಮುಂದುವರಿಸುವುದು ಬಿಡು, ಇಷ್ಟರ ತನಕ ನಾವು ಕಟ್ಟಿ ಬೆಳೆಸಿದ ನಮ್ಮ ಸಂಸಾರವನ್ನೇ ಕಚ್ಚಿ ಕಳೆಯುವುದಕ್ಕಾಗಿ ಬಂದವಳು ಅಂತ ಸುಗ್ರೀವ ಹೇಳಿ. ಈಗ ವಿವೇಕಿಯಾದ ಸುಗ್ರೀವನ ಮಾತಿಗೆ ನೀನು ಬೆಲೆ ಕೊಡಬೇಕಿತ್ತು, ಅಥವಾ ಹೊಂತಕಾರಿಗಳಾದ ಲೋಕಾನುಭವದಲ್ಲಿ ಸುಗ್ರೀವನಿಗಿಂತ ಕಡಿಮೆಯವರಾದ ಚಂಡಮುಂಡರ ಮಾತಿಗೆ ನೀನು ಪ್ರಾಶಸ್ತ್ಯ ಕಲ್ಪಿಸಬೇಕಿತ್ತು. ತಪ್ಪಿಬಿದ್ದೇ ಪ್ರಭು. ಯಾಕೆ ಹೀಗಾಯಿತು ಅರಿವಾಗುವುದಿಲ್ಲ. ಯಾರ ದಾಕ್ಷಿಣ್ಯಕ್ಕೂ ಒಳಗಾಗಬೇಕಾದ ಅನಿವಾರ್ಯತೆ ಇಲ್ಲ. ಏನು ಚಂಡಮುಂಡರ ಹಂಗುಂಟ? ಸುಗ್ರೀವ ಮಾತ್ರ ನಿನ್ನ ಹಂಗಿನಲ್ಲಿರುವವನು. ನೀನು ದಾನವ ಪತಿ, ನೀನು ಮಾಡಿದ ನಿರ್ಣಯ ಅದನ್ನು ಪ್ರಶ್ನಿಸುವುದಕ್ಕೆ ಮತ್ತೊಬ್ಬ ಅಲ್ಲ. ಒಂದು ಅನಿಸಿಕೆಯನ್ನು ಅಭಿಪ್ರಾಯವನ್ನು ಹೇಳುವುದಕ್ಕೆ ಅರ್ಹತೆ ಇರುತ್ತದೆ ಚಂಡಮುಂಡರಿಗೆ. ನಿನಗೆ ಆಜ್ಞೆ ಮಾಡುವುದಕ್ಕೆ ಅವರಲ್ಲವಲ್ಲ, ಅದನ್ನು ಅನುಷ್ಠಾನಕ್ಕೆ ತರಲೇಬೇಕಾದ ಅನಿವಾರ್ಯತೆ ನಿನಗಿಲ್ಲವಲ್ಲ. ವಿಮರ್ಶಿಸಿ ನೀನು ಕೈಗೊಳ್ಳಬೇಕಾಗಿತ್ತು ಪ್ರಭು. ಪ್ರಾರಂಭದಲ್ಲಿ ನೀನು ಇರಿಸಿದ ಒಂದು ಹೆಜ್ಜೆ ತಪ್ಪಾಗಿ ಹೋಯಿತು, ಸಹಜವೇ ಅನ್ನು. ಯಾರಿಗೆ ಇದೆಲ್ಲ ಯೋಚನೆ ಬರ್ತದೆ? ಬೆಂಕಿಯನ್ನು ಮುಟ್ಟಿ ಸುಡಿಸಿಕೊಂಡವನಿಗಾದರೆ ಬೆಂಕಿ ಉರಿಯುವುದನ್ನು ಕಾಣುವಾಗ ಅನುಭವಕ್ಕೆ ಬರ್ತದೆ. ಓ, ಮೊನ್ನೆ ಕೈ ಹಾಕುವಾಗ ಸುಟ್ಟಿದೆ, ಹಾಗಾಗಿ ಅದು ಬೆಂಕಿ ಸುಡುತ್ತದೆ. ಅನುಭವವೇ ಇಲ್ಲದೆ ಇದ್ದವನಿಗೆ ಕೆಂಪು ಬಣ್ಣ ಕಾಣಿಸ್ತದೆ, ಹೋಗಿ ಮುಟ್ಟಿ ಬಿಡ್ತಾನೆ. ಬಹುಶಃ ನಿನಗೂ ಆದದ್ದದೆ. ಇಂತಹ ಒಂದು ಸಂಭವ ಪ್ರಪಂಚದಲ್ಲಿ ನಾವು ನಿರೀಕ್ಷಿಸುವುದಕ್ಕಿಲ್ಲ. 14 ಲೋಕಗಳ ವಿಭುವಾದ ಅತಿಶಯ ಸಾಮರ್ಥ್ಯ ಸಂಪನ್ನನಾದ ನಿನ್ನನ್ನು ಸಮರದ ಕಣದಲ್ಲಿ ಎದುರುಗೊಳ್ಳುವುದಕ್ಕೆ ಒಬ್ಬಳು ಹೆಣ್ಣು ಬರ್ತಾಳೆ. ಇದನ್ನು ನಮಗೆ ಕನಸು ಕಾಣಲಿಕ್ಕೂ ಸಾಧ್ಯ ಇಲ್ಲ. ಆದರೆ ನನಸಾಗಿ ಒದಗಿತ್ತು. ಮದುವೆಯ ಅಪೇಕ್ಷೆಯನ್ನು ಮುಂದಿಟ್ಟ ಕಾಲಕ್ಕೆ ಪಂಥವನ್ನು ಮುಂದಕ್ಕೊಟ್ಟಿದ್ದು. ಬರಲಿ ಯುದ್ಧಕ್ಕೆ, ಗೆಲ್ಲಲಿ ತನ್ನನ್ನು, ಆಮೇಲೆ ಬೇಕಾದ್ರೆ ಅವನನ್ನು ಪತಿ ಅಂತ ನಾನು ಸ್ವೀಕರಿಸ್ತೇನೆ. ಹಾಗಿದ್ರೆ ಏನು ಪ್ರಭು, ನಾವು ನಿರೀಕ್ಷಿಸದೇ ಇದ್ದದ್ದೊಂದು ನಡೆದು ಹೋಯಿತು. ಆಗ ನೀನು ಯೋಚಿಸಬೇಕಿತ್ತು. ಸ್ವಾಭಿಮಾನ ಕೆರಳಿತು ನಿನಗೆ. ಈ ಬಹಳ ದೊಡ್ಡದಾದ್ರೆ ಸಣ್ಣ ಸಣ್ಣ ದಾರಿಯಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಆದದ್ದು 14 ಲೋಕಗಳ ಒಡೆತನ, ದೊಡ್ಡ ಕಿರೀಟ ತಲೆಗೆ ಬಂದಿದೆ, ಮತ್ತೆ ಹೆಣ್ಣು ಹೇಳಿದ್ದನ್ನು ಕೇಳಿ ಸುಮ್ಮಗಿ ಕುಳಿತುಕೊಳ್ಳುವುದು ಹೇಗೆ? ಈ ಸ್ವಾಭಿಮಾನ ನಮ್ಮನ್ನು ತಪ್ಪು ದಾರಿಯಲ್ಲಿ ಕ್ರಮಿಸುವ ಹಾಗೆ ಮಾಡಿ. ಸರಿಯಾಗಿ ಯೋಚಿಸುತ್ತಿದ್ದರೆ ನಿನಗೆ ಅಲ್ಲಿಗೆ ಬಿಟ್ಟು ಬಿಡಬಹುದಿತ್ತು. ಈಗ ಮದುವೆ ಆಗುವುದಕ್ಕಾಗಿ ಸಂಬಂಧವನ್ನು ಯೋಚಿಸಿದ ಹೆಣ್ಣು ಮಕ್ಕಳಲ್ಲೆಲ್ಲ ಸಂಬಂಧವೇ ಆಗಿಬಿಡ್ತದೆ ಅನ್ನುವುದಕ್ಕೆ ಯಾವ ನಿರ್ಣಯವೂ ಇಲ್ಲವಲ್ಲ. ಅದೇ ಹೌದಾದರೆ ಈ ಪ್ರಪಂಚದಲ್ಲಿ ಒಬ್ಬ ಗಂಡು ಒಂದೇ ಹೆಣ್ಣನ್ನು ನೋಡಬೇಕಷ್ಟೇ ಜೀವನದಲ್ಲಿ, ಮತ್ತೊಂದನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಹಾಗಿದ್ರೆ ಆಯ್ಕೆಯ ಅವಕಾಶ ಉಂಟು. ನಮಗೆ ಆಗುವುದಲ್ಲಪ್ಪ, ಬಿಟ್ಟು ಬಿಟ್ಟಿತ್ತು, ಮುಗಿಸಿ ಬಿಡಬಹುದಿತ್ತು. ಅಭಿಮಾನ ಕೆರಳಿ ದುರಭಿಮಾನಕ್ಕೆ ತಿರುಗಿ ಆಕೆಯನ್ನು ಕೈ ಹಿಡಿಯಲೇಬೇಕು ಅನ್ನುವಂತಹ ಹಠಕ್ಕಿಂತಲೂ ನಮಗೆ ಹೇಳುವುದಕ್ಕೆ ಅವಳು ಯಾರು ಅನ್ನುವ ಭಾವವೇ ಜಾಗೃತವಾಗಿ ಎಳೆದು ತರುವುದಕ್ಕಾಗಿ ಧೂಮ್ರಾಕ್ಷನನ್ನು ಕಳುಹಿಸಿ ಸಾಧ್ಯ ಆಯಿತೇ ಪ್ರಭು. ಕೇವಲ ಸಂಕಲ್ಪ ಮಾತ್ರದಿಂದ ಅವನನ್ನು ಹಿಡಿ ಬೂದಿಯಾಗಿಸಿ ಚಂಡಮುಂಡರನ್ನು ಅಟ್ಟಿದೆ. ಗಂಡುಗಲಿಗಳು
ಬ್ರಹ್ಮಚರ್ಯವನ್ನು ಪಾಲಿಸಿದ ತನಕ ಅವರಿಗೆ ಮರಣ ಬರುವುದಿಲ್ಲ. ಅಂತಹ ಚಂಡಮುಂಡರು ಸಾಯುವುದಕ್ಕಿಲ್ಲ ಅನ್ನುವ ವಿಶ್ವಾಸ ಇನ್ನು ನೀನು ಕಳುಹಿದ್ರೆ ಅವರ ಶಿರಸ್ಸನ್ನು ಕಾಲ್ಚಂಡ ಪ್ರಭು. ಸತ್ತ ಸುಗ್ರೀವ ಬದುಕಿದ, ಬದುಕಿ ಬರ್ತಾರೆ ಅಂತ ನಾವು ಭಾವಿಸಿ ಅವರು ಸತ್ತರು. ಇಷ್ಟಾದರೂ ಆಕೆ ಯಾರು ಅನ್ನುವುದರ ಬಗ್ಗೆ ನಿನಗೆ ಸ್ವಲ್ಪ ಗಮನವೂ ಬರಲಿಲ್ಲ. ಸಾಮಾನ್ಯಳಲ್ಲ ಪ್ರಭು. ಮತ್ತೆ 3 ಮೂರ್ತಿಗಳನ್ನು ಮೀರಿದ ಶಕ್ತಿ ನಿನ್ನದ್ದು. ನಿನ್ನನ್ನು ವಿರೋಧಿಸಿ ಒಬ್ಬಳು ಹೆಣ್ಣಿನ ದಿನ ವಿಜೃಂಭಿಸ್ತಾಳೆ ಅಂತ ಆದ್ರೆ ಅವಳಿಗಿಂತ ಅತಿಶಯಳು ಅನ್ನುವುದಕ್ಕೆ ಮತ್ತೆ ನಮಗೆ ಬೇರೆ ಉದಾಹರಣೆಯೇ ಬೇಡುವಲ್ಲ. ನನಗನ್ನಿಸ್ತದೆ ಅವಳೇ ಆಗಿರಬೇಕು. ಯಾರು? ಲೋಕ ನಿಯಾಮಕಿ, ಆದಿಮಾಯಾದಿ, ಸರ್ವೇಶ್ವರಿ, ಪ್ರಪಂಚದ ಪ್ರತಿಯೊಬ್ಬ ಸಜ್ಜನನು ಜಗನ್ಮಾತೆ ಅಂತ ಆರಾಧಿಸುವಂತಹ ಸ್ಥಾನ ಅವಳೇ ಇಂದಿನ ದಿನ ಮೈ ತೊಳೆದು ಬಂದಿದ್ದಾಳೆ. ಯಾಕಂದ್ರೆ ನಾವು ಸಾಗಿದ ವಿಧಾನ ಧರ್ಮಕ್ಕೆ ಗ್ಲಾನಿಯಾಗಿದೆ, ಅನ್ಯಾಯ ವಿಜೃಂಭಿಸಿದೆ, ದೇವತೆಗಳು ಕಣ್ಣಿರಿಸಿದ್ದಾರೆ, ಸಜ್ಜನರು ಗೋಳು ಹೊಯ್ದಿದ್ದಾರೆ. ಆದ್ದರಿಂದಲೇ ದರೆಯ ಧರ್ಮ ಕರ್ಮಗಳಿಗೆ ಸರಿಯಾದಂತಹ ಒಂದು ಅನುಕೂಲವನ್ನು ಕಲ್ಪಿಸಿಕೊಡುವುದಕ್ಕಾಗಿ ಮರೆಯ ಮಹಾಚೇತನವೇ ಮೈ ತೊಳೆದು ಬಂದಿರಬೇಕು ಪ್ರಭು. ಸರ್ವೇಶ್ವರಿ, ಆದಿಮಾಯ, ತರುಣಿಯಲ್ಲ ಬೇಡ. ಈಗ ನಾವೇನು ಮಾಡಿ ಕೇಳುತ್ತೀಯ? ಬಿಡು ಮನದ ಮೂರ್ಖತೆಯ ಬಿಡು, ಮನದ ಮೂರ್ಖತೆಯ. ಬಂದವಳು ಸಾಮಾನ್ಯದವಳಲ್ಲ. ಜಗದೊಳಗೆ ಚರಣಗೆ ಭಕ್ತಿಯಿಂದಲೇ ಒಡಮಡುದ ಪಡೆದವನ ಜಡಜ ಬೀದ ವರದ ಪಡೆದು ಸುಖವನ್ನು ಬಾಳು ಸುಖವಾಗಿ ಸುಖವಾಗಿ ಬರು ಬಿಡು ಬಿಡು ಮನದ ಮೂರ್ಖತೆಯ ಪ್ರಭೋ. ಬಿಡು ಪ್ರಭು ಪ್ರಭು ಬಿಡು ಪ್ರಭೋ 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 ರಕ್ತ ಬೀಜ ಹೀಗೆ ಸಗತಕ್ಕ ಅನ್ನುವುದನ್ನು ಹೇಳುವುದಕ್ಕೆ ನಿನ್ನ ಮುಂಭಾಗದಲ್ಲಿ ಯಾವನಿಗೂ ಅರ್ಹತೆ ಇಲ್ಲ ಅಂತ ನಾನು ಆಡಿ ಅರೆಕ್ಷಣವೂ ಕಳೆಯಲಿಲ್ಲ. ಅದಕ್ಕಿಂತ ಮೊದಲೇ ನೀನು ನನ್ನ ಹತ್ರ ಪ್ರಶ್ನೆ ಆಡಿದೆ, ಮುಂದೆ ಏನು ಮಾಡಬೇಕು? ನನಗೆ ಹೇಳುವುದೇ ಬಿಡುದ? ಹೇಳುವುದಕ್ಕೆ ಅರ್ಹತೆ ನಮಗಲ್ಲ ಅನ್ನುವುದನ್ನು ಮೊದಲೇ ಆಡಿದ್ದೆ. ಮುಂದೇನು ಅನ್ನುವ ನಿನ್ನ ಪ್ರಶ್ನೆಗೆ ತಿಳಿದದ್ದನ್ನು ನಾನು ಹೇಳದೇ ಹೋದ್ರೆ ಆತ್ಮವಂಚನೆ ಮಾಡಿದ ಹಾಗಾದ. ಆದ್ದರಿಂದಲೇ ಆಡುವುದು ನನ್ನ ಕೆಲಸ. ಅದರ ಒಳಿತು ಕೆಡುಕುಗಳನ್ನು ಪರಾಮರ್ಶಿಸಿ ಕೈಗೆತ್ತಿಕೊಳ್ಳುವುದು ನಿನ್ನ ಹೊಣೆ. ನಿನಗೆ ಅಧಿಕಾರ, ಹೇಗೆ ಬೇಕಾದ್ರೂ ಮಾಡುವುದು. ಆದರೆ ನನಗನ್ನಿಸ್ತದೆ ಈ ತನಕ ದಾನವ ಸಾಮ್ರಾಜ್ಯವನ್ನು ನೀನು ಮುನ್ನಡೆಸಿಕೊಂಡು ಬಂದ ವಿಧಾನವನ್ನು ಕಣ್ಣಿನಿಂದ ಕಂಡು ಅರ್ಥ ಮಾಡಿಕೊಂಡವ ರಕ್ತಬೀಜ. ಕೇವಲ ನಿನ್ನ ಭೋಗವನ್ನು ನಿನ್ನ ಸುಖವನ್ನು ಅನುಲಕ್ಷಿಸಿ ಅಲ್ಲ ನೀನು ಇವರನ್ನು ಸಾಕಿದೆ. ಅವರೆಲ್ಲರಿಗೆ ನಾಯಕನಾಗಿ ತನ್ನ ಸುಖವನ್ನು ಬದಿಗೊತ್ತಿ ತ್ಯಾಗ ಜೀವನವನ್ನು ಅಂಗೀಕರಿಸಿ ಅವರೆಲ್ಲರ ಸುಖಕ್ಕಾಗಿ ಹಂಬಲಿಸಿ ಸಾಗಿದ ಶುಂಭದರೆ ಇಂದಿನ ದಿನ ನಿನ್ನದ್ದಾದಂತಹ ಒಂದು ವ್ಯಷ್ಟಿ ಚಿಂತನೆಗೆ ಬೇಕಾಗಿ ಸಮಷ್ಟಿಗೆ ಕೇಡಾಗಬಹುದಾದಂತಹ ನಿರ್ಣಯದಲ್ಲಿ ಮುಂದುವರಿಯುವುದನ್ನು ಯಾರು ತಾನೇ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಾದೀತು ಪ್ರಭು? ಅಥವಾ ನಿನ್ನ ಅಂತರಂಗವಾದ್ರೂ ಹೀಗೆ ಬದಲಾಗುವುದಕ್ಕೆ ಹೇಗೆ ಬಂದೀತು? ಬಿಟ್ಟು ಬಿಡಿದನ್ನು. ಇದು ಕೆಟ್ಟ ಹಠ ಮಾತ್ರ. ಈ ಛಲ ಬೇಡ. ಬಂದವಳು 3 ಲೋಕದ ಜನನಿ. ನಮಗೆ ಅಭಿಮಾನಕ್ಕೆ ಕೊರತೆ ಬರ್ಲಿಕ್ಕೆ ಏನೂ ಇಲ್ಲ. ಬ್ರಹ್ಮನ ಕಾಲಿಗೆ ಬೀಳಲಿಲ್ವೋ ಮೊನ್ನೆ? ಹೆತ್ತ ಅಮ್ಮನ ಕಾಲಿಗೆ ಬೀಳುವುದಿಲ್ಲೋ ದಿನಂಪ್ರತಿ? ಅಪ್ಪಯ್ಯನಿಗೆ ಕೈ ಮುಗಿಯುವುದಿಲ್ವೋ ನಾವು? ನಿಜ. ಲೋಕದ ಜನನಿಯವಳು ಅವಳ ಕಾಲಿಗೆ ಬಿದ್ದರೆ ನಮಗೆ ಮರ್ಯಾದೆಗೆ ಕೊರತೆ ಆಗುವುದಕ್ಕೇನು? ಮುಚ್ಚಬಾಯ್ ಕೆಟ್ಟವನೇ. ಒಂದು ಏನು ಇದು ನಮ್ಮ ಆಯುಷ್ಯ ಉಳಿಬೇಕು. ನಮಗಿನ್ನೊಂದೇ ದಾರಿ ಇರುವುದು. ಮುಟ್ಟದೇ ಇದ್ರೆ ಸಮಸ್ಯೆ ಇರ್ಲಿಲ್ಲ, ಮುಟ್ಟಿದ ಮೇಲೆ ಒಂದು ಪರಿಹಾರ ಆಗಬೇಕೋ ಬೇಡವೋ? ಇನ್ನು ಕಾಲೇ ಹಿಡಿಬೇಕು.
ಬರುವಾಗ ನಿನ್ನನ್ನು ಬರುವುದಕ್ಕೆ ಹೇಳಿದ್ದೇನಾ? ಇಲ್ಲ. ನೀನಾಗೆ ನೀನು ಬಂದವ. ಹೌದು. ನನ್ನಲ್ಲಿ ಒಂದೆರಡು ಮಾತನಾಡುವುದಕ್ಕೆ ಅವಕಾಶವನ್ನು ಕೇಳಿದೆ. ಏನು ರಣಕ್ಕೆ ಪೂರಕವಾದಂತಹ ಮಾತುಗಳನ್ನಾಡ್ತಿ ಎಂಬುದಾಗಿ ಭಾವಿಸಿದ್ರೆ ಉತ್ಸಾಹದಿಂದಿದ್ದ ನನ್ನ ಉತ್ಸಾಹವನ್ನೇ ಕುಗ್ಗಿಸುವಂತ ನುಡಿಯನ್ನಾಡ್ತಾ ಇದ್ದೇನೆ. ಉತ್ಸಾಹ ಕುಗ್ಗಿದ್ರೆ ನಮ್ಮ ಆಯುಷ್ಯ ಹೆಚ್ಚಿತು ಅಂತ. ಬಜಬಾಯಿ ಕೆಟ್ಟವನೇ, ಬಿಡು ನಿನ್ನಯ ಬೆಳಗಿನ ನುಡಿ. ಯಾಕೆ ನಿನ್ನ ಮಾತಿಗೆ ಮರುಳಾಗುವ ನಾನಲ್ಲ. ಒಂದೊಮ್ಮೆಗ ವಿಶ್ವೇಶ್ವರನೇ ಎದುರಾಗಿ ಬಂದರು, ಅವನ ಮಾತನ್ನು ಕೇಳುವವ ನಾನಲ್ಲ. ಏನು ಅವನಿಗೆ ಬೇರೆ ಏನು ಉದ್ಯೋಗ ಇಲ್ಲ, ಎಂತದ್ದಕ್ಕೆ ಅವನನ್ನೆಲ್ಲ ಎಳೆಯಿತಿ. ಈಗ ನಿನಗೆ ಒಂದು ಅವಕಾಶವನ್ನು ಕೊಡ್ತೇನೆ. ನನ್ನ ಜೊತೆಗಾಗಿ ನನಗೆ ಸಹಕಾರಿಯಾಗಿ ಬರುವುದಾದ್ರೆ ಬರಬಹುದು, ಇಲ್ಲ ಅಂತಾದ್ರೆ ರಣ ಹೇಡಿ ಅಂತ ಅರಮನೆ ಮುಡಿಯಲಿ. ನಿನ್ನದಿದೆ ನಿರ್ಣಯವಾದರೆ ಅಷ್ಟು ಹೇಳಿಸಿಕೊಂಡು ನಾನು ಬದುಕಬೇಕು. ಇದರಲ್ಲವಿದ್ದೇನೆ ಹೋಗಿ ಎಲ್ಲಿ ಹೋಗಿ ಕುಡಿತಿದ್ದಾಳಪ್ಪ ಇವಳು. ಆಡಿದನು ತನ್ನೊಳಗಿಯೇ ಇವಳು ತಿಳಿಯದೆ ಇನಿದಾದೆ ಶಿವನೇ ಮಾಡಲೆ ನಿನ್ನ ಶಿವನ ಕೂಡೆ ಬಾಳಿಯ ಆಡಿ ಬಂದಿಗೆ ಇವಳಿವು ಬದ್ಧ ಆದರೂ ನುಡಿಸಿದ ನೋಡಿದನು ಮಾಡಿದನು ನಮನಗಳ ಬೇಡಿದನು. ನನ್ನ ಪ್ರಾರ್ಥನೆ ಮುಟ್ಟಿದ್ರೆ ಕಡಿಮೆ ಆಗಲಿಕ್ಕೆ ಹಿಡಿದು ಕೊಂಡಾಡಿದನು. ನಮೋ ನಮಃ ನಮೋ ನಮಃ ನಮೋ ನಮಃ. ನೋಡಿದನು ಬೇಡಿದನು ಕೊಂಡಾಡಿದನು. ಎಂತಹ ಅನುಭವ ಇದು. ಕೋಟಿ ದಿವಾಕರರ ತೇಜಸ್ಸಿನಿಂದ ರಾರಾಜಿಸುತ್ತಿರುವ ಜಗನ್ನಿಮಾಯಂತಿಯ ದಿವ್ಯ ಸ್ವರೂಪವನ್ನು ನೋಡಿದ ಕ್ಷಣದಲ್ಲಿ ಮೈಮರವೆಯೇ ಬಂದು ಹೋಯಿತು.
ಮತಿ ಸ್ಥಾಗಿತ್ಯವನ್ನು ಹೊಂದಿತು. ಮುಂದೇನು ಅನ್ನುವುದರ ಕುರಿತು ಒಂದು ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಅಸಮರ್ಥತೆಯೇ ತಲೆದೋರಿತು. ಅಪ್ಪಪ್ಪ, ಏನು ಸಂಕಲ್ಪ ಶುದ್ಧಿ ಇಲ್ಲದೆ ಹೊರಟವನು ನಾನು. ಒಡೆಯನ ಮುಂಭಾಗದಲ್ಲಿ ಕಠೋರವಾದಂತಹ ಪಂಥದಂಡಿಗಳನ್ನಾಡಿ ಆಯುಧ ಹಿಡಿದು ಹೊರಡುವ ಕಾಲಕ್ಕೆ ಅನುಸರಿಸಿ ಬಂದವರಿಷ್ಟು ಮಕ್ಕಳು, ಕೋಟಿ ಕೋಟಿ ಸಂಖ್ಯೆಯ ವೀರರು. ಆದರೆ ಅವರ ರಣೋತ್ಸಾಹದ ಕೇಕೆ, ರಕ್ತಬೀಜನ ಕಲಿತನದಲ್ಲಿ ಅವರು ಹೊಂದಿದ ವಿಶ್ವಾಸದ ಪ್ರತಿಧ್ವನಿ ಎಲ್ಲವೂ ಅಡಗಿ 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 ಸ್ತಬ್ಧವಾಗಿ ಹೋಯ್ತಲ್ಲ ಶಿವನೇ. ಯಾಕಿದು? ನಮ್ಮನ್ನು ನಾವು ನಿರ್ದೇಶಿಸಿಕೊಳ್ಳಲಾರದೇ ಇತ್ತು, ನಮ್ಮನ್ನು ನಾವು ನಿಯಂತ್ರಿಸುವುದಕ್ಕೆ ಬಾರದೇ ಇರುವ ಯಾವುದೋ ಒಂದು ಸ್ಥಿತಿಗೆ ನಾವು ಈ ಕದಂಬವನಕ್ಕೆ ಕಾಲಿಟ್ಟ ಕ್ಷಣದಲ್ಲಿ ಬಂದು ಮುಟ್ಟಿದ್ದೇವೆ. ಓಹೋ, ಅರ್ಥ ಆಯಿತು. ಪ್ರಪಂಚದಲ್ಲಿರುವ ಸಕಲ ನಾರಿಯರನ್ನು ಹೆತ್ತಬ್ಬೆ ಆದ ಕ್ರೋಧಾದೇವಿಗಿಂತ ಭಿನ್ನವಾಗಿ ಕಾಣದೇ ಇದ್ದವರು ಚಂಡಮುಂಡರು. ಆ ಜನ್ಮ ಬ್ರಹ್ಮಚಾರಿಗಳು. ಹುಟ್ಟಿದ ಮರುದಿವಸದಿಂದ ಪ್ರಾರಂಭ ಅಂತ ಅರ್ಥ ಅಲ್ಲ, ತಾಯ ಗರ್ಭದಲ್ಲಿರುವಾಗಲೇ ಪ್ರಾರಂಭವಾದ ಬ್ರಹ್ಮಚರ್ಯ ಅಂತ ಅರ್ಥ. ಅಂತಹ ಚಂಡಮುಂಡರಿಗೆ ಲೋಕದ ತಾಯಿಯನ್ನು ನೋಡುವ ಕಾಲಕ್ಕೆ ಇವಳು ಸಂಸಾರ ಸಾಗಿಸುವುದಕ್ಕಿದ್ದ ಹೆಣ್ಣು ಅನ್ನುವ ಭಾವ ಬರಬೇಕು ಅಂತಾದರೆ ಕಾರಣ ಏನು? ಇಷ್ಟರ ತನಕ ಪ್ರಶ್ನೆಯಾಗಿಯೇ ಉಳಿದಿತ್ತು. ಈಗ ಉತ್ತರ ಸಿಗ್ತದೆ. ಚಂಡಮುಂಡರ ದೋಷ ಅಲ್ಲ ಅದು, ಅದಕ್ಕಿಂತ ಆಚೆಗಿನ ಯೋಚನೆ ಅವರಿಗೆ ಬಾರದ ಹಾಗೆ ಅವರ ಮತಿಯನ್ನು ನಿರ್ಬಂಧಿಸಿದವಳು ಇವಳು. ಯಾಕೆಂದರೆ ಲೋಕ ನಿಯಾಮಕಿ, ಯಾರು ಈ ಪ್ರಪಂಚದಲ್ಲಿ ಏನನ್ನು ಎಸಗಬೇಕು ಅನ್ನುವಂತಹ ಸ್ವಾತಂತ್ರ್ಯವನ್ನು ಕಲ್ಪಿಸಿ ಅದು ಸ್ವೇಚ್ಛೆಯಾಗಿ ಬದಲಾದರೆ ತನಗೆ ಬೇಕಾದಾಗ ಅದನ್ನು ತನ್ನಿಂದ ತಾನೇ ಹಿಂದಕ್ಕೆ ತೆಗೆದುಕೊಳ್ಳಬಲ್ಲ ಸರ್ವ ಸ್ವಾತಂತ್ರ್ಯವನ್ನು ಊರ್ಜಿತವಾಗಿ ಉಳಿಸಿಕೊಂಡವು. ಆದ್ದರಿಂದಲೇ ಕಡಕುಲದ ಸರ್ವನಾಶವಾಗುವ ಕಾಲ ಸನ್ನಿಹಿತವಾಯಿತು. ಶಿವನೇ ಶಿವನೇ, ಏನು ಮಾಡಲಿ? ಹಂಬಲಿಸಿದರೂ ಕಣ್ಣೀರಿಳಿಸಿದರೂ ಯಾವ ಪ್ರಯೋಜನವೂ ಇಲ್ಲ. ನಮ್ಮ ಒಂದೊಂದು ಕಣ್ಣೀರ ಹನಿಯಲ್ಲಿಯೂ ಲಕ್ಷೋಪಲಕ್ಷ ಸಂಖ್ಯೆಯ ಸಜ್ಜನರ ಕಣ್ಣೀರು ಪ್ರತಿಫಲಿಸ್ತದೆ. ಅವರ ರಕ್ತವನ್ನು ಹರಿಸಿದೇವಲ್ಲ ಹೊಳೆಯಂತೆ, ಸಜ್ಜನರ ಬದುಕನ್ನೇ ನಾಶ ಮಾಡಿದೆವಲ್ಲ. ಲೋಕದಲ್ಲಿ ಧರ್ಮ ಕರ್ಮಗಳಿಗೆ ಗಾನಿ ತಂದೆವು, ಅದಕ್ಕೆ ತಕ್ಕುದಾದಂತಹ ಫಲ. ಈಗ ಅರಣ್ಯ ಮಧ್ಯದಲ್ಲಿ ಬಿದ್ದು ಪ್ರಾಣ ಕಳ್ಕೊಳ್ಬೇಕಾದ ಪ್ರಮೇಯ. ಶಿವನೇ ಮಾಡಲೇನು? ಹುಟ್ಟಿದವನಿಗೆ ಸಾವು ಕಟ್ಟಿಟ್ಟ ಬುದ್ಧಿ, ವಿವೇಕಕ್ಕಿಂತ ನಾವು ಯಾರು ಹೊರತಲ್ಲ. ಆದರೆ ಸಾವಿದೆ ಅನ್ನುವಂತಹ ನಿರ್ಣಯ ಇದ್ದವನಿಗಾದರೂ ಬರುವ ಸಾವನ್ನು ಸ್ವೀಕರಿಸುವಂತಹ ಧೀಮಂತಿಕೆ, ಧೈರ್ಯ ಇರುವುದಿಲ್ಲ. ತನ್ನ ಸಾವನ್ನು ತಾನು ಮರೆತೇ ಬದುಕುತ್ತಾನೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬನು ಮರೆತೇ ಬದುಕುತ್ತಾನೆ. ಸಾವಿನ ನೆನಪಾದರೆ ಬದುಕಿನ ಗತಿಯೇ ಬದಲಾಗಿ ಹೋಗುತ್ತದೆ. ಸ್ವಾರ್ಥಪರವಾದಂತಹ ಯೋಚನೆಯಿಂದ ಮುಂದುವರಿಯುವುದಕ್ಕೆ ಕಾರಣವಾಗುವುದೇನು? ನಮಗಿರಲಿ ಸಾಲದು, ನಮ್ಮ ಮಕ್ಕಳಿಗಿರಲಿ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ, ಅವರ ಮಕ್ಕಳಿಗೆ ಎಲ್ಲ ಇರಲಿ. ಹೀಗೆ ಸಂಪಾದಿಸುವುದಕ್ಕೆ ಕಾರಣವಾಗುವುದು ಹೇಗೆ? ನಮ್ಮ ಸಾವನ್ನು ನಾವು ಮರೆಯುವಂತಹ ಕಾರಣದಿಂದ ಮತ್ತೆ. ಆದರೆ ಸಾವಿದೆ ಅನ್ನುವಂತಹ ಸತ್ಯವನ್ನು ಅರಗಿಸಿಕೊಳ್ಳುವುದು ಸುಲಭದ ಕೆಲಸ ಅಲ್ಲ ಅಂತ ಈಗ ಅರ್ಥ ಆಗ್ತದೆ. ಎಷ್ಟೆಷ್ಟು ಮಂದಿಗಳು ಮರಣಾಕ್ರಂದನವನ್ನು ಮಾಡುವ ಕಾಲಕ್ಕೆ ಜೀವನೋತ್ಸಾಹದಿಂದ ನಾವು ಅಟ್ಟಹಾಸವನ್ನು ಗೈದವರು. ಈಗೆಲ್ಲ ಹಿಂದಿನಿಂದ ಅವರು ಮಾತಾಡ್ತಾ ಇರಬೇಕು, ನಮ್ಮ ಸಾವನ್ನು ನೋಡಿ. ಹೌದು, ಸತ್ತು ಮೇಲು ಲೋಕವನ್ನು ಸೇರಿದವರು ಇದೇ ಗತಿಯಾಗಲಿ ರಕ್ಕಸರಿಗೆ ಅನ್ನುವ ಶಾಪ ಕೊಟ್ಟಿರಬೇಕು. ಅಲ್ಲದೆ ಹೋದರೆ ಬುದ್ಧಿವಂತನಾದಂತಹ ಶುಂಭದರಿಗೆ ಪ್ರತ್ಯಕ್ಷವಾಗಿ ಬರುವಂತಹ ಪತನ ಕಣ್ಣಿಗೆ ಅರ್ಥವಾಗದೇ ಉಳಿಯುತ್ತದೆ. ಶಿವನೇ ಮಾಡಲೇನು? ನಾನು ಎಷ್ಟು ಹಂಬಲಿಸಿದರೂ ಪ್ರಯೋಜನ ಇಲ್ಲ. ಕೇವಲ ಅರಣ್ಯ ರೋಧ. ನಾವು ಹಾಕಿದ ಕಂಬ ನಮಗೆ ಅಡ್ಡಾಗ್ತದೆ, ನಮ್ಮ ಬದುಕಿನ ದಾರಿಯನ್ನೇ ತಡೆಯುತ್ತದೆ. ನೋಡಬೇಕೆಂದ್ರೂ ಕಾಣಲಿಕ್ಕೆ ಸಿಕ್ಕುದಿಲ್ಲ, ಇಣುಕಿ ಇಣುಕಿ ನೋಡಬೇಕು. ಅವಳು ಒಂದು ಇಣುಕು ನೋಟ ಬೀರ್ತಿದ್ರೆ ನಮ್ಮ ವಂಶ ಉದ್ಧಾರ ಆಗುತ್ತಿತ್ತು. ಮಾಡಲೇನು? ಬಂದಾಗಿದೆ, ಕರ್ಕೊಂಡು ಹೋಗೋದಕ್ಕೆ ಸಾಮರ್ಥ್ಯ ಇಲ್ಲ, ಬರಿಗೈಯಿಂದ ಹೋಗ್ಲಿಕ್ಕೆ ಉಪಾಯ ಇಲ್ಲ. ಏನು ಮಾಡಲಿ ಶಿವನೇ? ಬಂದದ್ದಕ್ಕೆ ಸುಮ್ಮನೆ ಹೇಗೆ ಬರಿಗೈಯಲ್ಲಿ ಹೋಗುದು? ನೋಡುವ ಅಡಿಗೆ ಕೇಳಾಂಕ ಇವಕ್ಕೆ ನೀನೇ ದೇವಿ
ಅವನ ಆಶಯವನ್ನು ಹೊತ್ತು ತಂದು ನಿನ್ನ ಮುಂಭಾಗದಲ್ಲಿ ಆ ಶಿರ ತಗ್ಗಿಸಿ ದೈನ್ಯದಿಂದ ವಿನಂತಿಸಿಕೊಳ್ಳುತ್ತಾ ಇದ್ದೆ. ಏನಯ್ಯ? ಬಿಟ್ಟು ಬಿಡಮ್ಮ. ಏನು? ಏಣಂಕರಿ ಭವದನೆ ಆದ ನಿನ್ನ ಮುಖದಲ್ಲಿ ಕೋಪದ ಕಾವೇರುವುದನ್ನು ಕಂಡು ಸಹಿಸಿಕೊಳ್ಳುವುದಕ್ಕೆ ನಮಗೆ ಸಾಮರ್ಥ್ಯ ಇದೆ. ಹಾಗಾಯಿತೆ. ದಾನವ ಕುಲದ ಕುರಿತಾಗಿ ಶೀತಾಂಶವಾದಂತಹ ಸುಧಾಕರನಂತೆ ಹಿತವಾದಂತಹ ಕಿರಣಗಳನ್ನು ಬೀರಿ ನಮ್ಮ ವಂಶ ಉಚ್ಛ್ರಾಯ ಸ್ಥಿತಿಯನ್ನು ಹೊಂದುವುದಕ್ಕೆ ಅನುಕೂಲವಾಗಿ ನೀನು ಒದಗಿ ಬರಬೇಕು. ತಂದಿರುವ ಕುಂದಣದ ಅಂದಣವನ್ನೇನು ಏರಿ ಶೋಣಿತದರ ಮನೆಗೆ ಕರೆದೊಯ್ತು. ನಮ್ಮ ಒಡೆಯರೊಂದಿಗೆ ನಿನ್ನ ವಿವಾಹ ನೆರವೇರಿಸಿ ಅನವರತ ನಿನ್ನ ಪಾದ ಸೇವೆಯಿಂದ ಜೀವನ ಸಾರ್ಥಕ್ಯವನ್ನು ಹೊಂದುವ ಉದ್ದೇಶದಿಂದ ಬಂದವನಿದ್ದೇನೆ. ಬರಬೇಕಮ್ಮ, ಬರಬೇಕು. ರಕ್ತ ಬೀಜ ಅಮ್ಮ, ಶ್ರಮದಿಂದಲೇ ಈ ಕಡೆಗೆ ದೂರದ ಪ್ರಯಾಣವನ್ನು ನೀನು ಸಾಧಿಸಿ ಬಂದೆ. ನಿನ್ನನ್ನು ಹೊಂದಿಕೊಂಡು ಬಂದವರು ಅದೆಷ್ಟೋ ಕೋಟಿ ಸಂಖ್ಯೆಯ ದಾನವ ವೀರರು ಅಡಿಗಡಿಗೂ ನಿನ್ನ ಕುರಿತಾಗಿ ಪ್ರೋತ್ಸಾಹದ ಉದ್ಗಾರವನ್ನೇ ಹೊರಸೂಸುತ್ತಾ ಇದ್ದಾರೆ. ಎಂತದ್ದು? ಕಲಿರಕ್ತ ಬೀಜ. ಅವ್ರು ಹೇಳ್ತಾರೆ, ನನಗೆ ಕಾಣುತ್ತದೆ ಇನ್ನಾಗುವುದಲ್ಲ ಅದೆಲ್ಲ. ಇಲ್ಲಿಯವರೆಗೆ ಬದುಕಿನಲ್ಲಿ ಅಸಾಧ್ಯವಾದುದನ್ನು ಸಾಧಿಸಿದ ನೀನು ಸೋಲನ್ನ ಒಪ್ಪಿಕೊಳ್ಳುವುದಕ್ಕೇನು ಇಲ್ಲವಲ್ಲ. ಆದ್ದರಿಂದಲೇ ಇನ್ನೊಂದು ನೀತಿಯನ್ನು ತನ್ನದಾಗಿಸಿಕೊಂಡು ಭಕ್ತಿಯ ಸೆಳೆಯಿಂದಲೇ ನನ್ನನ್ನು ಬಂಧಿಸುವುದಕ್ಕಾಗಿ ನೀನು ಮುಂದಾದೆ. ಸ್ವಲ್ಪ ಯೋಚಿಸಿ ನೋಡು. ದೈವ ಬಲ, ಪ್ರಾರಬ್ಧ, ಪುರುಷ ಯತ್ನ ವ್ಯಕ್ತಿಯೊಬ್ಬನ ಬದುಕಿಗೆ ಸುಂದರವಾದ ಸ್ವರೂಪವನ್ನು ಒದಗಿಸಿಕೊಡುತ್ತದೆ. ನಿನ್ನೊಡೆಯನ ಪ್ರಾರಬ್ಧಕ್ಕೇನು ಕೊರತೆ ಇಲ್ಲ. ವಿಧಿಯ ಕುರಿತಾಗಿ ಆಚರಿಸಿದ ತಪಸ್ಸಿನ ಪರಿಣಾಮದಿಂದಲಾಗಿ ಇಲ್ಲಿಯವರೆಗೆ ರಾರಾಜಿಸುವುದಕ್ಕೆ ಸಾಧ್ಯವಾಯಿತು. ಅದು ದೈವ ಬಲ, ಜೊತೆಗೆ ಪುರುಷ ಯತ್ನ. ಅಯ್ಯೋ, ಪ್ರಯತ್ನ ದೊಡ್ಡದವನದ್ದು. ಆದ್ರೆ ಒಂದುಂಟು, ಈಗ ಎಲ್ಲವೂ ಕೈಯಿಂದ ಹಿಡಿಯಿಂದ ಜಾರುವುದಕ್ಕೆ ಆರಂಭವಾಗಿದೆ. ಹಂತ ಹಂತವಾಗಿ ತನ್ನ ಮಂದಿಗಳನ್ನೆಲ್ಲ ಕಳೆದುಕೊಂಡನಲ್ಲ. ಇದಕ್ಕೆ ಅವನ ಹಠವೇ ಕಾರಣ ಹೊರತು ಬೇರೇನೂ ಅಲ್ಲ. ಲೋಕದಲ್ಲಿ ಒಳಿತನ್ನ ಮಾಡದೆ ಕೆಡುಕನ್ನು ಮಾಡಿದ ಪರಿಣಾಮದಿಂದಲಾಗಿ ಎಲ್ಲವನ್ನೂ ಅನುಭವಿಸಬೇಕಾದ ಸ್ಥಿತಿ ನಿನ್ನೊಡೆ ಶುಂಭನಿಗೆಂದು ಬಂದಡಸಿದೆ. ಬೆಟ್ಟದ ಮೂಲೆಯಲ್ಲಿ ಅರಳಿದ ಸ್ವಚ್ಛವಂದವಾದ ಜಾಗದಲ್ಲಿ ಹೂವೊಂದು ತಲೆ ಎತ್ತಿದರು ಅದು ದೇವರ ಪೂಜೆಗೆ ಸಲ್ಲುವುದಿಲ್ಲವಲ್ಲ. ಸರೋವರದ ಮಧ್ಯದಲ್ಲಿ ಕೆಸರನ್ನ ಮೆತ್ತಿಕೊಂಡು ಅಥವಾ ಕೆಸರಿನ ಮಧ್ಯದಲ್ಲಿ ಅರಳಿದಂತಹ ಕಮಲವೊಂದು ದೇವರ ಪೂಜೆಗೆ ಒದಗಿ ಬರ್ತದೆ. ನಿನ್ನೊಡೆಯನ ಬದುಕು ಸಂಸ್ಕಾರದಿಂದ ರೂಪುಗೊಳ್ಳಲೇ ಇಲ್ಲ. ಕಾಲ, ಕಾಮ, ಕರ್ಮ ಭಾವತ್ರಯಗಳಿಂದ ಬಂಧಿತನಾಗಿರುವ ನಿನ್ನೊಡೆಯ ಶುಂಭ ಒಬ್ಬ ಮೂರ್ಖ. ಅಂತಹ ಹುಮ್ಮರನ್ನ ಪೊಗಳುತ್ತಿರುವ ರಣಹೇಳಿ
ಅದು ಕಲೆ ಮನ ಚೂಡಾಮಣಿಗೆ ಮನದು